ಸೋಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಕುಡ್ಲದ ಅಡ್ಡೆರಡು ನಡತ್ನ ರಾಜ್ಯ ಮಟ್ಟದ ಪತ್ರಕರ್ತೆನ ಗೊಬ್ಬುದ ಕೂಟ ಐತರ ಮುಗಿತಲಾಂಡೆ ಪಂತುಡು ಬೆಂಗಳೂರು ನಗರ ಜಿಲ್ಲೆ 1ನೇ ಇನಾಮು, ಹಾಸನ 2ನೇ ಇನಾಮು, ಬುಕ್ಕ ಮಂಡ್ಯ ಜಿಲ್ಲೆ 3ನೇ ಇನಾಮು ಗೆದ್ದಿದೆ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ನಿಲುಡು ಬುಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಸಂಘದ ಭಿನ್ನಾದಿಡು ಪತ್ರಕರ್ತೆನ ರಾಜ್ಯ ಮಟ್ಟದ ಬ್ರ್ಯಾಂಡ್ ಬೆಂಗಳೂರು ರೋಹನ್ ಕಪ್ ಕ್ರಿಕೆಟ್ ಪಂದ್ಯ ಒಟ್ಟು 3 ದಿನ ನಡೆತದು ಐತರ ಬಯ್ಯಗ ಕೇರಿಯಾಂಡೆ ಅಡ್ಯರ್ದ ಸಹ್ಯಾದ್ರಿ ಕಾಲೇಜ್ ಕ್ರೀಡಾಂಗಣ ನಡತ್ನ ಕ್ಯಾಪ್ಟನ್ ಪ್ರಾಂಜಲ್ ನಿಂಪುದ ಗೊಬ್ಬುದ ಕೂಟುಡು ಬೆಂಗಳೂರು ನಗರ ಜಿಲ್ಲಾ ಕಾರ್ಯಕರ್ತರ ಸಂಘ 1ನೇ ಸ್ಥಾನ, ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ 2ನೇ ಸ್ಥಾನ, ಮಂಡ್ಯ ಜಿಲ್ಲಾ ಪತ್ರಕರ್ತರ ಸಂಘ 3ನೇ ಸ್ಥಾನ ಗೆಂದದು ಮುಗಿತಲ ಲೀಸಲು ಇನಾಮು ಎಣೆದುಕೊಂಡು ವಿಧಾನಸಭಾ ಎದುರು ಪಕ್ಷದ ನಾಯಕರು ಆರ್ ಅಶೋಕ್, ದುಂಬುದ ಮಂತ್ರಿ ಭೈರತಿ ಬಸವರಾಜು, ಬಿ ರಮನಾಥ್ ರೈ, ಆಳ್ವ ಶಿಕ್ಷಣ ಸಂಸ್ಥೆಯ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವ, ಶಾಸಕರು ಹರೀಶ್ ಪೂಂಜಾ, ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಹಿಲನ್, ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ಗುರುಕಾರ್ಯರು ಶಿವಾನಂದ ತಗಡೂರು, ದಕ್ಷಿಣ ಕನ್ನಡ ಜಿಲ್ಲಾ ಸಂಘದ ಗುರುಕಾರ್ಯರು ಶ್ರೀನಿವಾಸ ನಾಯಕ್ ಇಂದಾಜೆ ಪಾಲ್ದೆ ತುಂಬಿದರು. ಅದಾನಿ ಸಂಸದ ಕಿಶೋರ್ ಆಳ್ವ, ದಕ್ಷಿಣ ಕನ್ನಡ ಪೇರು ಉತ್ಪತ್ತಿದಾರರ ಒಕ್ಕೂಟದ ಗುರುಕಾರ್ಯರು ಸುಚರಿತಾ ಶೆಟ್ಟಿ, ಡಾಕ್ಟರ್ ಇಫ್ತಿಖರ್ ಆಲಿ, ಮೂಡ ಗುರುಕಾರ್ಯರು ಮನ್ಸೂರ್ ಆಲಿ, ಪೊಲೀಸ್ ಅಧಿಕಾರಿ ಗೋಪಾಲ್ ಕುಂದರ್, ನಮ್ಮ ಕುಡ್ಲಾ ಚಾನಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೆರ, ಸಂಘದ ರಾಜ್ಯ ಸಮಿತಿದ ಜಯರಾಮ್, ವಾರ್ತಾಧಿಕಾರಿ ಖಾದರ್ ಶಾ, ಜಗನ್ನಾಥ ಶೆಟ್ಟಿ ಬಾಳ, ಇಬ್ರಾಹಿಂ ಅಡಕಸ್ಥಳ, ಮಹಾರಾಷ್ಟ್ರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರುಕಾರ್ಯರು ರಾನ್ಸ್ ಬಂಟ್ವಾಳ, ಪ್ರೆಸ್ ಕ್ಲಬ್ ಗುರುಕಾರ್ಯರು ಪಿಬಿ ಹರೀಶ್ ರೈ, ಪತ್ರಿಕಾ ಭವನ ಟ್ರಸ್ಟ್ ಗುರುಕಾರ್ಯರು ಆರ್ ರಾಮಕೃಷ್ಣ, ಜಿತೇಂದ್ರ ಕುಂದೇಶ್ವರ, ಭಾಸ್ಕರ್ ರೈಕಟ್ಟ, ವಿಜಯ ಕೋಟ್ಯನ್ಪಡು, ರಾಜೇಶ್ ದಡ್ಡಂಗಡಿ, ವಿಲ್ಫ್ರೆಡ್ ಡಿಸೋಜಾ, ಮಹಮ್ಮದ್ ಆರಿಫ್, ರಾಜೇಶ್ ಪೂಜಾರಿ, ಗೊಬ್ಬುದ ಕೂಟದ ಸಂಚಾಲಕರು ಅನ್ನು ಮಂಗಳೂರು ಇಂಚ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಪುಷ್ಪರಾಜ್ ಬಿಎನ್ ನದಿ, ಮರ ಎಲ್ಲ ಇರ್ತಕ್ಕಂಥ ಈ ಸ್ಥಳದಲ್ಲಿ ಕ್ರಿಕೆಟ್ ಆಡ್ತಾ ಇರೋವಂಥದ್ದು ನಿಮ್ಮೆಲ್ಲರಿಗೂ ನಾನು ಶುಭ ಕೋರ್ತೀನಿ. ಕ್ರಿಕೆಟ್ ಒಂಥರ ಫ್ರೆಂಡ್ಶಿಪ್ಪನ್ನು ಬೆಳೆಸುವಂಥದ್ದು, ಸ್ನೇಹವನ್ನು ಬೆಳೆಸುವಂಥದ್ದು. ಗೆಲುವು ಸೋಲು ಇಲ್ಲಿ ಅದಕ್ಕೆ ಬೆಲೆ ಇಲ್ಲ, ಪ್ರೀತಿಗೆ ಬೆಲೆ ಇರ್ತೈತೆ. ಆ ರೀತಿಯಾದ ಒಂದು ಕ್ರೀಡೆನೇ ಅದಕ್ಕೊಂದು ಕಳೆ ಇವತ್ತು ನಾವು ಕಾಣ್ತಾ ಇದ್ದೀರಿ. ಇವತ್ತು ಮಾಧ್ಯಮದ ಸ್ನೇಹಿತರು ಈ ಕ್ರಿಕೆಟ್ ಆಟಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಶುಭಾಶಯಗಳು. ಬ್ರ್ಯಾಂಡ್ ಮ್ಯಾಂಗ್ಳೂರ್ ಇಂಥ ರೀತಿಯಲ್ಲಿ ಈಗ ಹೆಂಗೆ ಹೇಳಿದ್ರು, ಇದು ಇಂಟರ್ನ್ಯಾಷನಲ್ ಸ್ಟೇಡಿಯಂ, ಇಂಟರ್ನ್ಯಾಷನಲ್ ಗ್ರೌಂಡ್ ಥರ ಇದೆ ಅಂತ. ಮಂಗಳೂರಲ್ಲಿ ಯಾವುದು ಮಾಡಿದ್ರು ಸ್ವಲ್ಪ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲೇ ಚಿಂತನೆ ಮಾಡುವಂಥದ್ದು. ಸೊ ಅದೇ ರೀತಿ ಬ್ರ್ಯಾಂಡ್ ಮ್ಯಾಂಗ್ಳೂರು ಸಹ ಇದೇ ರೀತಿ ಎಲ್ಲರ ಒಂದು ಸಹಕಾರದೊಂದಿಗೆ ಇನ್ನೂ ಹಲವಾರು ನ್ಯಾಷನಲ್ ಇಂಟರ್ನ್ಯಾಷನಲ್ ಈವೆಂಟ್ಸನ್ನು ಆರ್ಗನೈಸ್ ಮಾಡಿ ಬ್ರ್ಯಾಂಡ್ ಮ್ಯಾಂಗ್ಳೂರನ್ನು ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿ ಮಾಡುವುದರಲ್ಲಿ ಎಲ್ಲರೂ ಕೈ ಜೋಡಿಸುವುದಕ್ಕೆ ಇದು ಒಂದು ಉದಾಹರಣೆಯಾಗಿ ಆಗಲಿ ಅಂತ ಆಶಿಸ್ತಾ, ರಾಮ ಮಂದಿರ ಉದಿಪನದ ಪಗ ಗೋದ್ರ ಮಾದರಿ ಲಡಾಯಿ ಗಲಾಟೆ ಆಪುಣುಂದು ಒಟ್ರಾಸಿ ಪಾತೆರ್ನ ಬಿಕೆ ಹರಿಪ್ರಸಾದ್ ಮಿತ್ತೇ ಕೇಸ್ ಪಾಡ್ದು ತನಿಖೆ ಮಲ್ಪಡದು ರಾಜ್ಯ ವಿಧಾನಸಭೆಯ ಎದುರು ಪಕ್ಷದ ನಾಯಕ ಆರ್ ಅಶೋಕ್ ಕುಡ್ಲಾಡು ಒತ್ತಾಯ ಮಾಡ್ತಿದ್ದಾರೆ. ರಾಜ್ಯ ವಿಧಾನಸಭೆಯ ಎದುರು ಪಕ್ಷದ ನಾಯಕಿ ರಾಜ್ಯದ ದುಂಬುದ ಮಂತ್ರಿ ಆರ್ ಅಶೋಕ್ ಐತರ ಕುಡ್ಲಗ್ ಬತ್ತನಾರು ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಆಫೀಸ್ಗೆ ಪೋದು ಐದ ಬುಕ್ಕ ಸುದ್ದಿ ಕೂಟೋಡು ಪಾತಿರಿಯರು. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕಿ ಬಿಕೆ ಹರಿಪ್ರಸಾದ್ಗೆ ಕಾಮನ್ ಸೆನ್ಸ್ ಪನ್ಪುಣವೇ ಇಜ್ಜಿ ರಾಮಮಂದಿರ ಉದಿಪನದ ಪಗ ಗೋದ್ರ ಮಾದರಿ ಗಲಾಟೆ ಆಪುಂಡು ಆ ಬಗೆಟ್ ದಾಖಲೆ ಉಂಡು ಪನ್ಪುಣ ಆರ್ ಐನ್ ತನಿಖಾದಿಲೆ ಕೊರಡು ಅವು ಬುಡ್ದು ಸಾಮಾನ್ಯ ಗೇನ ಇಜ್ಜಂದೆ ಪಾತೆರ ಪನ್ಪುಣವು ಸರಿಯತ್ತು ಒಟ್ರಾಸಿ ಪಾತೆರ್ನ ಆರನ ಮಿತ್ತೆ ಕೇಸ್ ಪಾಡ್ದು ಇಡೀ ತನಿಖೆ ಮಲ್ಪಾಡು ಆರ್ ಅಶೋಕ್ ಒತ್ತಾಯ ಮಲ್ತೀರ. ಕಾಂಗ್ರೆಸ್ಗೆ ರಾಮಮಂದಿರದ ಪೋಡಿಗೆ ಆವೊಂದಿತ್ತದು ಅಂಚಾದ ಹಿಂದುಲಿನ ಮಿತ್ತದ ದುಂಬುದ ಕೇಸುలను ಪಿರಾಪಾಡ್ದು ಹಿಂದೂ ಮುಸ್ಲಿಂ ನಡುಟು ಪುಡತ್ ಆಳನ ನೀತಿಡು ದುಂಬು ಪೋಂದುಂಡು ಆರ್ ಅಶೋಕ್ ದೂರಿಯರು. ನನ್ನದ ಲೋಕಸಭಾ ಓಟುಡು ರಾಜ್ಯಡು ಕಾಂಗ್ರೆಸ್ಗೆ ಬಜ್ಜಿ 3-4 ಸೀಟು ಮಾತ್ರ ತಿಕ್ಕೊಂಡು ಆಂತರಿಕ ಸಮೀಕ್ಷೆಲು ಪನೊಂದುಲ್ಲ. ಬಿಜೆಪಿ 25 ಹೆಚ್ಚ ಕ್ಷೇತ್ರ ಗೆಂದುಂಡು ಸಮೀಕ್ಷೆ ಪಂತಂಡು ಲೋಕಸಭಾ ಓಟುಡ್ದು ಬೊಕ್ಕ ರಾಜ್ಯ ಸರ್ಕಾರಗೂ ಅಪಾಯ ಉಂಡು ಆರ್ ಅಶೋಕ್ ಪಂಡೇರ. ದುಮುದ ಮಂತ್ರಿ ಭೈರತಿ ಬಸವರಾಜು, ಶಾಸಕರು ವೇದವ್ಯಾಸ್ ಕಾಮತ್, ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್, ಮೇಯರ್ ಸುಧೀರ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಗುರುಕಾರ್ಯರು ಸುದರ್ಶನ್ ಸುದ್ದಿ ಕೂಟುಡಿದ್ದೇರು. ಗೋಧ್ರಾ ಘಟನೆ ಆಗುತ್ತೆ ಅಂತ ಹೇಳಿದ್ರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ, MLC ಆಗಿದ್ದರು, ವಿರೋಧ ಪಕ್ಷದ ನಾಯಕ ಆಗಿದ್ದರು, ಈ ಥರ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಅವ್ರಿಗೇನಿದೆ ಅಂತ ಹೇಳಿದ್ರೆ ಅಯೋಧ್ಯೆಯ ಮಂದಿರ ಉದ್ಘಾಟನೆ ಆಗ್ತಾ ಇದೆಯಲ್ಲ, ಆ ಮಂದಿರ ಉದ್ಘಾಟನೆಗೆ ಇವ್ರಿಗೆ ಯಾರಿಗೂ ಇಷ್ಟ ಇಲ್ಲ.
ಯಾಕಂದರೆ ಹಿಂದೆ ಅಯೋಧ್ಯೆ ಕೇಸ್ ಬಂದಾಗ ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ವಿರುದ್ಧವಾದಂಥ ಅಫಿಡವಿಟ್ ಹಾಕಿದರು. ಕಾಂಗ್ರೆಸ್ ಪ್ರೇರಿತವಾದಂಥ ಲಾಯರ್ಸ್ಗಳು ಅಲ್ಲಿ ವಾದ ಮಾಡ್ತಾಯಿದ್ರು. ಆಗ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದರು. ಅವ್ರಿಗೊಂಥರ ಭಯ ಸೃಷ್ಟಿಯಾಗಿದೆ, ನಮ್ಮ ಸರ್ಕಾರ ಬಿದ್ದೋಗ್ಬಿಡುತ್ತೆ, ಅವ್ರಿಗೇನಾನ ಆ ಥರ ಮಾಹಿತಿ ಇದ್ದರೆ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು, ಅವ್ರದ್ದೇ ಸರ್ಕಾರ ಇದೆ, ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತದೆ. ಹರಿಪ್ರಸಾದ್ನ ಕರೆದು ಅವ್ರು ನೋಟಿಸ್ ಕೊಟ್ಟು ಪೊಲೀಸ್ ಸ್ಟೇಷನ್ಗೆ ಒಂದು 2 ದಿನ ಕೂತಿರ್ಸ್ಬೇಕು ಅವ್ರನ್ನ. ಎಲ್ಲಿ ಯಾವ ಟ್ರೈನಲ್ಲಿ ಬಾಂಬ್ ಇಟ್ಟಿದ್ದಾರೆ ಎಲ್ಲ ಹೇಳ್ಬೇಕು, ಗೊತ್ತಿದೆ ಅಂತ ಏನೋ ಹೇಳಿದಾರಲ್ಲ. ಈ ರಾಮ ಮಂದಿರದ ಭೀತಿ ಅವ್ರಿಗೆ ಕಾಡ್ತಾ ಇದೆ, ಅದರಿಂದ ಈ ಥರದ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದರಿಂದ ಅದೇ ರೀತಿ ಮುಸಲ್ಮಾನರನ್ನು ಓಲೈಸುವಂಥ, ಅಲ್ಪಸಂಖ್ಯಾತರನ್ನು ಓಲೈಸುವಂಥ ಒಂದು ಪ್ರಕ್ರಿಯೆಯನ್ನು ನಡೀತಾ ಇದೆ. KJ ಹಳ್ಳಿ DJ ಹಳ್ಳಿ ಗಲಾಟೆಗಳೇನಾಯಿತು, ಅವತ್ತು ಇಡೀ ಬೆಂಗಳೂರಲ್ಲಿ ಒಂದು ರೀತಿ ಪ್ರಕ್ಷುಬ್ಧ ವಾತಾವರಣ ಬಂದಿತ್ತು. ಆ ಕೇಸನ್ನು ನಾನು ಹಿಂಪಡಿತೀನಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯನವರಂತೂ ನಾನು 10,000 ಕೋಟಿ ಕೊಡ್ತೀನಿ ಮುಲ್ಲಾಗಳಿಗೆ ಅಂತ ಹೇಳಿದ್ದಾರೆ. ಇವೆಲ್ಲ ನೋಡ್ತಾ ಇದ್ದರೆ ಹಿಂದೂ ಮುಸ್ಲಿಮರನ್ನು ಒಡೆದು ಆಳುವಂಥ ಕಾಂಗ್ರೆಸ್ಸಿನ ಏನು DNA ಯಲ್ಲೇ ಬಂದ್ಬಿಟ್ಟಿದೆ. 4ನೇ ಸರ್ತಿಗೂ ಒಡಿಪು ಶ್ರೀಕೃಷ್ಣ ಮಠದ ಪರ್ಯಾಯ ಪೀಠ ಏರುಣ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯರಿಗೆ ಕುಡ್ಲಾಡ್ ಕಲ್ಕುರ ಪ್ರತಿಷ್ಠಾನದ ನೆಲೆಟ್ಟು ಗುರುವಂದನಾ ಸೊಲಬರ ಕಾರ್ಯಕ್ರಮ ಶನಿವಾರ ನಡೆತಂಡು. ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕುರ ಶನಿವಾರ ಕುಡ್ಲ ಕದ್ರಕಂಬ್ಲ ಮಲ್ಲಿಕಾ ಬಡಾವಣೆದ ಅರಣ ಇಲ್ಲ ಮಂಜು ಪ್ರಸಾದುಡು ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯರಿಗೆ ಗುರುವಂದನಾ ಸೊಲಬರ ಅಟಣೆ ಮಲ್ತಿತ್ತೇರು. ಪ್ರದೀಪ್ ಕುಮಾರ್ ಕಲ್ಕುರ ಎದ್ಕೊಂದು ಸುರೂತ ಪಾತಿರ ಪಂಡಿರು ಒಡಿಪು ಶ್ರೀ ಕೃಷ್ಣ ಮಠದ ಪರ್ಯಾಯ ಪೀಠ ಏರಿಯರು ಒಪ್ಪು ನೀಡಿದವರ ಈ ಕಾರ್ಯಕ್ರಮ ಅಟಣೆ ಮಲ್ತಿತ್ತೇರು. ಪುತ್ತಿಗೆ ಮಠದ ಕಿರಿಯ ಸ್ವಾಮೀಜಿ ಶ್ರೀ ಸುಶೀಂದ್ರ ತೀರ್ಥೇರು ಬೊಕ್ಕ ಬಿನ್ನೇರು ಇತ್ತದು ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯರಿಗೆ ಗುರುವಂದನಾ ಸೊಲಬರ ನಡಪಾಯರು. ಸ್ವಾಮೀಜಿಯರಿಗೆ ಪಾವಲಿ ಬೊಕ್ಕ ಇರುವೇರು ಸ್ವಾಮೀಜಿಲೆಗಳ ಪಾದ ಪೂಜೆ ಮಲ್ಪರೆ ಸಾರ್ವಜನಿಕರಿಗೆ ಅವಕಾಶ ಮಲ್ತು ಕೊಡ್ದಿತ್ತೇರು. ಒಂದೇ ಸಲಿಗೆ ಗೀತೆಯೊಂದಿಗೆ ಭಗವತ್ಪಾರಾಯಣ ಓಂ ನಮಃ ಶ್ರೀ ಗೋವಿಂದಾನಿ ಗೋವಿಂದ ಕಟೀಲು ದುರ್ಗಾಂಬರಿ ದೇವರ ಪಾದಾರಿಕೆ ಗೋವಿಂದಾನಿ ಗೋವಿಂದ. ಆ ಒಂದು ಪರ್ಯಾಯ ಮಹೋತ್ಸವ ಅದು ನಿರ್ವಿಘ್ನವಾಗಿ ನಡೆದು ಕೃಷ್ಣನ ಅನುಗ್ರಹ ಇಡೀ ಜಗತ್ತಿಗೆ ದೊರಕುವ ಹಾಗೆ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇವತ್ತು ತುಲಾಭಾರವನ್ನು ಸಮರ್ಪಣೆ ಮಾಡಿದ ಎಲ್ಲ ಭಕ್ತರಿಗೂ ಕೂಡ ಕೃಷ್ಣ ನಿಮ್ಮ ಅಕೌಂಟ್ನಲ್ಲಿ ಅನುಗ್ರಹವನ್ನು ಅವನು ಮತ್ತೆ ಪಾಲಿಸ್ತಾ ಇದ್ದಾನೆ. ಅಂತಹ ಒಂದು ತುಲಾಭಾರದ ಮುಖಾಂತರ ಕೃಷ್ಣನ ಒಂದು ಸೇವೆಗೆ ಇದನ್ನು ನಾವು ಬಳಸಿಕೊಳ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಪರ್ಯಾಯದ ವೈಶಿಷ್ಟ್ಯ ಏನು ಅಂತ ಹೇಳಿದರೆ, ನಮ್ಮ ಪರ್ಯಾಯದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ. ಇದು ನಮ್ಮ ಪರ್ಯಾಯದ ಮೊಟ್ಟ ಮೊದಲ ವೈಭವ. ಯಾಕೆಂದರೆ ಅಯೋಧ್ಯೆಯಲ್ಲಿ ಆಗತಕ್ಕಂತಹ ಒಂದು ರಾಮದೇವರ ಪ್ರತಿಷ್ಠೆಗೆ ಮೂಲ ಉಡುಪಿ. ಯಾಕಂದರೆ ಉಡುಪಿಯಲ್ಲಿರತಕ್ಕಂಥ ಮುಖ್ಯ ಪ್ರಾಣದೇವರು ಅಯೋಧ್ಯೆಯಲ್ಲಿದ್ದಂತಹ ಮುಖ್ಯ ಪ್ರಾಣದೇವರು ಉಡುಪಿಗೆ ಬಂದಿದ್ದಾರೆ ಅಂತ ಹೇಳಿ ಐತಿಹ್ಯ ಇದೆ. ವಾದಿರಾಜ ಸ್ವಾಮಿಗಳವರು ಅಯೋಧ್ಯೆಯಲ್ಲಿದ್ದಂತಹ ಮುಖ್ಯ ಪ್ರಾಣನನ್ನು ಕರೆದು ಹಿಡ್ಕೊಂಡು ಬಂದು ಉಡುಪಿಯಲ್ಲಿ ಪ್ರತಿಷ್ಠೆ ಮಾಡಿದರು. ಆದ್ದರಿಂದ ಅಯೋಧ್ಯೆಯಲ್ಲಿ ನಡೆತಕ್ಕಂತಹ ರಾಮ ಮಂದಿರದ ಅದು ಪ್ರತಿಷ್ಠೆ ಅದು ಉಡುಪಿಯ ಮುಖ್ಯ ಪ್ರಾಣದೇವರ ಒಂದು ದೊಡ್ಡ ಅನುಗ್ರಹ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ಪರ್ಯಾಯದಲ್ಲಿ ಅಂತಹ ಒಂದು ದೊಡ್ಡ ಕೆಲಸ ಎಷ್ಟೋ 100 ವರ್ಷಗಳಿಂದ ಆಗಬೇಕಾಗಿದ್ದಂತಹ ಕೆಲಸ ನಮ್ಮ ಪರ್ಯಾಯದಲ್ಲಿ ಆಗ್ತಾ ಇರೋದು ನಮ್ಮ ಒಂದು ಅತ್ಯಂತ ಹೆಮ್ಮೆಯ ವಿಷಯ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ 2ನೇ ಪರ್ಯಾಯದಲ್ಲಿ ಅಯೋಧ್ಯೆಯಲ್ಲಿ ನೆಲ ಎಲ್ಲ ಸ್ವಚ್ಛ ಆಯಿತು. ಆವಾಗಲೂ ಕೂಡ ನಮ್ಮ ಪರ್ಯಾಯವೇ ನಡೀತಾ ಇತ್ತು. ಆವಾಗ ರಾಮ ಮಂದಿರದ ನಿರ್ಮಾಣಕ್ಕೆ ವೇದಿಕೆ ನಿರ್ಮಾಣ ಆಯಿತು. ಈಗ 4ನೇ ಪರ್ಯಾಯದಲ್ಲಿ ರಾಮದೇವರ ಪ್ರತಿಷ್ಠೆನೇ ಆಗ್ತಾ ಇದೆ. ಇದು ನಮಗೆ ತುಂಬ ಸಂತೋಷ. ಕುಡ್ಲಾಡ್ ರಾಜ್ಯ ಮಟ್ಟದ ವಿಶೇಷ ಚೇತನ ಜೋಕ್ಲಿನ ಗೊಬ್ಬುದ ಕೂಟ ಸ್ಮೈಲ್ 2024 ಜನವರಿ 14 ಕೂಡದ ಮಂಗಳ ಸ್ಟೇಡಿಯಂ ನಡಪಿರ ಉಂಡು ಲಯನ್ಸ್ ಜಿಲ್ಲೆ 317 ಗುರುಕಾರ್ಯರು ಲೆಸ್ಲಿ ಡಿಸೋಜಾ ಸುದ್ದಿಕೂಟೋಡು ತಿರಿಪಾದಿರು. ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317 ಗುರುಕಾರ್ಯರು ಲೆಸ್ಲಿ ಡಿಸೋಜಾ ಕುಡ್ಲಾಡು ಸುದ್ದಿಕೂಟೋಡು ಪಾತಿರ್ದು ಕುಡ್ಲದ ಮಂಗಳ ಸ್ಟೇಡಿಯಂ ಜನವರಿ 14 ಬಯ್ಯ 4 ರಾಜ್ಯ ಮಟ್ಟದ ವಿಶೇಷ ಚೇತನ ಜೋಕ್ಲಿನ ಗೊಬ್ಬುದ ಕೂಟ ಸ್ಮೈಲ್ 2024 ಅಟ್ಟಣೆ ಮಲ್ತದನೆಂದು ಪಂಡಿರು. ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317 ಅಡಿಟ್ ಲಯನ್ಸ್ ಕ್ಲಬ್ ವೆಲೆನ್ಸಿಯಾ ಕುಡ್ಲ ಸಾಮಾಜಿಕ ಸೇವಾ ಕಾರ್ಯೋಲಿನ ನಡಪವನಲೆ ಕೊಡು ತಾಪನೆ ಆದು 1987 ದಿಂಚ 36 ವರ್ಷಲೆಡಿದು ಸಮಾಜ ಸೇವೆ ಮಲ್ತೊಂದು ಬೈದಿನೆಂದು ಅರ್ಪಂಡೇರು. ಎಂಕ್ಲು ಈ ತೊರ್ತುಗೆ 17 ಕೂಟ ಮಲ್ತದ ಈ ಗೊಬ್ಬುದ ಕೂಟುಡು ಎಣ್ಮನೂದು ಜೋಕ್ಲು ಪಾಲ್ದೆ ತೊನ್ನಟೊಲ್ಲೇರು.
ಇತ್ತೆ 500 ಜನ ನಿಘಂಟ ಆತಂಡು 42 ಶಾಲೆದ ಜೋಕುಲು ಪಾಲ್ದೆತೊನ್ವಿರು. ರಾಜ್ಯ ವಿಧಾನಸಭೆತ ಸ್ಪೀಕರ್ ಯುಟಿ ಖಾದರ್ ಗೊಬ್ಬುದ ಕೂಟ ಉದಿಪನ ಮಲ್ಪುವೆರು. ಲಯನ್ಸ್ ಜಿಲ್ಲಾ ಗವರ್ನರ್ ಡಾ ಮೆಲ್ವಿನ್ ಡಿಸೋಜಾ ಗುರುಕಾರ್ಮೆ ವಹಿಸುವೆರು. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪ್ರಮಾಣದ ಓಲೆ ಪಟ್ಟುವೆರು. ಎಂಸಿಸಿ ಬ್ಯಾಂಕ್ದ ಅನಿಲ್ ಲೋಬೋ ಬೊಕ ಜಿಲ್ಲೆದ ಲಯನ್ಸ್ ನಾಯಕರು ಪಾಲ್ದೆತೊನ್ವಿರು. ಮುಗಿತಲ ಲೇಸುಡು ಅರವಿಂದ ಶೆಣೈ ಪಾಲ್ದೆತೊನ್ವಿರಂದು ಲೆಸ್ಲಿ ಡಿಸೋಜಾ ತಿರಿಪಾಯರು. ನವೀನ್ ಚಂದ್ರ ಸುವರ್ಣ, ವಲ್ಸರ್ ಜೀವನ್, ಲಾರೆನ್ಸ್ ಸೆರಾವೋ ಸುದ್ದಿಕೂಟುಡು ಇತ್ತೇರು. ನಾಡಿದ್ದು ಜನವರಿ 12ರಂದು ರಾಜ್ಯ ಮಟ್ಟದ ವಿಶೇಷ ಮಕ್ಕಳ ಕ್ರೀಡಾಕೂಟವಾಗಿ ಸ್ಮೈಲ್ 2024 ಅಂತ ಹೆಸರಿನಲ್ಲಿ ಮಂಗಳ ಕ್ರೀಡಾಂಗಣದಲ್ಲಿ ಈ ಕ್ರೀಡಾಕೂಟವನ್ನು ಏರ್ಪಡಿಸ್ತಾ ಇದ್ದೇವೆ. ಇದರಲ್ಲಿ ಸಾಧಾರಣ ಸುಮಾರು 800 ಮಕ್ಕಳು ಭಾಗವಹಿಸುವ ನಿರೀಕ್ಷೆ ಇದೆ. ಈಗಾಗಲೇ ಒಂದು 500 ಮಕ್ಕಳ ಭಾಗವಹಿಸುವಿಕೆಯ ಬಗ್ಗೆ ನಮಗೆ ಕನ್ಫರ್ಮ್ ಆಗಿದೆ. ಅದೇ ರೀತಿ ಸಾಧಾರಣ 42 ಶಾಲೆಗಳು ಭಾಗವಹಿಸುವ ನಿರೀಕ್ಷೆಯಲ್ಲಿ ಕೂಡ ನಾವಿದ್ದೇವೆ. ಕಾರ್ಯಕ್ರಮದಲ್ಲಿ ನಮ್ಮ ಸ್ಪೀಕರ್ ಆದ ಯುಟಿ ಖಾದರ್ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರು ಕೂಡ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಜಿಲ್ಲಾ ರಾಜ್ಯಪಾಲರಾದ ಡಾಕ್ಟರ್ ಮೆಲ್ವಿನ್ ಡಿಸೋಜಾ ಕೂಡ ಆಗಮಿಸ್ತಾ ಇದ್ದಾರೆ. ಗೌರವಾನ್ವಿತ ಅತಿಥಿಯಾಗಿ ಶ್ರೀ ಅನಿಲ್ ಲೋಬರವರು ಎಂಸಿಸಿ ಬ್ಯಾಂಕಿನ ಅಧ್ಯಕ್ಷರು ಇವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಪುತ್ತೂರು ಪರ್ಲಾಡ್ಕದ ಮುಂಡೆತ್ತಾಯ ದೈವಸ್ಥಾನದ ಗ್ರಾಮದ ದೈವಲಿಗೆ ವರ್ಷದ ಪಾಂಗಲಾಯಿ ನೇಮ ಶನಿವಾರ ರಾತ್ರಿ ನಡೆತಂಡೆ. ಸಾನದ ಆಡಳಿತ ಸಮಿತಿದಕ್ಕಲು ಗ್ರಾಮದ ಬೊಕ್ಕ ಸುತ್ತಮುತ್ತದ ಭಕ್ತರು ಪಾಲ್ದೆತೊಂಡಿರು. ತುಳುನಾಡು ಇತ್ತೆ ಮಾತಾ ದೈವಸ್ಥಾನಡು ವರ್ಷದ ಕೋಲ ನೇಮ ನಡತದುಂಡು. ತನ್ಕುಲು ಪಿರಾಕ್ದ ಕಾಲೊಡ್ದಿಂಚ ನಂಬೊಂದು ಬೋಡಾಯಿ ಸೇವೆಯನ್ನು ಕೊರ್ದು ತೃಪ್ತಿ ಕೊರೊಂದು ಬತ್ತನ ದೈವಲಿಗ್ ವರ್ಷದ ಕಾಲಾದಿ ಕೋಲ ನೇಮ ಕೊರೊಂದುಲೆರು. ಪುತ್ತೂರು ಪರ್ಲಾಡ್ಕ ಅರಸು ಮುಂಡ್ಯತ್ತಾಯ ದೈವಸ್ಥಾನದ ಗ್ರಾಮ ದೈವಲು ಬೊಕ್ಕ ಪರಿವಾರ ದೈವಲಿನ ಪಾಂಗಲಾಯಿ ನೇಮ ಶನಿವಾರ ರಾತ್ರಿ ಆಟಣೆ ಆದಿತ್ತಂಡು. ಬಯ್ಯಗ್ ದೈವಲಿನ ಭಂಡಾರ ಇರ್ದು ರಾತ್ರಿ ಭಕ್ತರಿಗೆ ನುಪ್ಪು ಪ್ರಸಾದ ಸೇವೆ ನಡಪಾದು ಅರಸು ಮುಂಡ್ಯತ್ತಾಯ ಬೊಕ್ಕ ಪರಿವಾರ ದೈವಲಿನ ನೇಮ ನಡತಂಡು. ಊರ ಪರವೂರ ಭಕ್ತರು ಪಾಂಗಲಾಯಿ ನೇಮ ತೂದು ದೈವಲಿನ ಬೂಲ್ಯ ಪುರ್ಸದದೆ ತೊಂಡಿರು. ಅರಸು ಮುಂಡ್ಯತ್ತಾಯ ದೈವಸ್ಥಾನದ ಆಡಳಿತ ಮಂಡಳಿ ಗುರ್ಕಾರ್ಯರು ತಾರನಾಥ ಬೀರೈ, ಒತ್ತು ಗುರ್ಕಾರ್ಯರು ಪ್ರಶಾಂತ ಪಾಂಗಲಾಯಿ, ಪಣವುದ ಗುರ್ಕಾರ್ಯರು ಜಯಶಂಕರ್ ರೈ, ಪ್ರಧಾನ ಕಾರ್ಯಂತರು ಸೂರಪ್ಪ ಗೌಡ ಪಾಂಗಲಾಯಿ ಬೊಕ್ಕ ಸದಸ್ಯರು ಪಾಲ್ದೆತೊಂಡಿರು. ಯಾವರಾಯಣ ಕರಡು ಪಾಂಗಲಾಯದ ಮಣ್ಣಿಗೆ ಬತ್ತದು ಏಳು ಮುಡಿಪಾದ ಪೆಲಿಮುಟ್ಟು ಪಾದ ಮಣ್ಣಿಡು ಜಿಡ ಅರಲ್ತುದುಂತ ಎಂದು ಎಂಗೆ ನೀಡ್ಕೊಬ್ಬ ಮುಡಿ ರುಂಡಾದ ರುಟ್ಟು ದೇವರ ಲಕ್ಕಣ ವಿಚಾರಿಸು ಬಿಟ್ಟಿದ್ದಾರೆ.
ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ದಾನಿಲಿಟ್ಟು ಹಿಂದುಳಿನ ಇಲ್ಲಡೆ ಮಂತ್ರಾಕ್ಷತೆ ಪಟ್ಟಣ ಕಾರ್ಯನು ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಸಂಘದ ಸದಸ್ಯರು ಮಲ್ತೊಂದಿತ್ತಿದೆ ಐತರ ಕುಳ್ಳದ ಶಕ್ತಿನಗರದ ದತ್ತನಗರ ಬಡಾವಣೆಯಲ್ಲಿ ಈ ಕಾರ್ಯಕ್ರಮ ನಡೆತಂಡು. ಜನವರಿ 22ಕ್ಕೆ ಅಯೋಧ್ಯೆ ಶ್ರೀರಾಮ ಮಂದಿರಡು ಶ್ರೀರಾಮ ದೇವರ ಪ್ರತಿಷ್ಠೆ ಆಯರೆತ್ತಿದ್ದು ಅಲೆಕೊಡು ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಸಂಘ ಸಂಸ್ಥೆಲು ಅಯೋಧ್ಯದ ಮಂತ್ರಾಕ್ಷತೆಯನ್ನು ಇಲ್ಲಡೆ ಪಟ್ಟೊಂದಿಲ್ಲೇರು ಐತರ ಶಕ್ತಿನಗರದ ದತ್ತನಗರ ಬಡಾವಣೆಡು ಈ ಕಾರ್ಯಕ್ರಮ ದಿದಿತ್ತಿರು. ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಕಾರ್ಯಂತೆರು ಡಾಕ್ಟರ್ ಎಂ ಬಿ ಪುರಾಣಿಕ ದುಂಬಾಳ್ತಿಡು ಇಲ್ಲಡೆ ಮಂತ್ರಾಕ್ಷತೆ ಪಟ್ಟಿರು. ಮಂತ್ರಾಕ್ಷತೆಗೆ ಪೂಜೆ ಮಲ್ತದು ಪುರಾಣಿಕ ಪಾತಿರ್ದು ಜನವರಿ 22ಕ್ಕೆ ರಾಮ ಜನ್ಮಭೂಮಿಡು ರಾಮಲಲ್ಲನ ಮೂರ್ತಿ ಪ್ರಾಣ ಪ್ರತಿಷ್ಠೆ ಆಯರಿತ್ತದು ಆನಿ 16 ತೀರ್ಥಕ್ಷೇತ್ರ ಟ್ರಸ್ಟ್ ಕೊರ್ನ ಮಂತ್ರಾಕ್ಷತೆಯನ್ನು ಬಡಕಾಯಿ ದಿಕ್ಕಿಗೆ ಮೋನೆ ಪಾಡ್ದು ತರಮಿತ್ತು ಮಲ್ತದು ಇಲ್ಲಡ ವಿಶೇಷ ಪೂಜೆ ಮಲ್ಪಡು ಬೊಕ ಬೈಯಗ ಬಾಕಲ್ಡ ಐನು ತುಡರ ಪೊತ್ತದು ಪೂಜೆ ಮಲ್ಪಡೊಂದು ಪುರಾಣಿಕ ಪಂಡಿರು. ವಿಶ್ವ ಹಿಂದೂ ಪರಿಷತ್ ನಾಯಕರು ಶರಣ್ ಪಂಪಲ್, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಗುರುಕಾರ್ಯರು HK ಪುರುಷೋತ್ತಮ, ಶಿವಾನಂದ ಮೆಂಡನ್, ಮನೋಹರ ಸುವರ್ಣ, ಬಿಜೆಪಿ ಕಾರ್ಯಕರ್ತರು ಈ ಪುರ್ತುಡಿತ್ತೇರು. ಪವಿತ್ರ ಮಂತ್ರಾಕ್ಷತೆ ಒಂದು ಉತ್ಸವದ ವಾತಾವರಣ ಮನೆ ಮನೆಗಳಿಗೆ ನಮ್ಮ ಕಾರ್ಯಕರ್ತರು ಮಂತ್ರಾಕ್ಷತೆಯನ್ನು ತರ್ತಾರೆ. ಆ ಮಂತ್ರಾಕ್ಷತೆಯನ್ನು ಹಿರಿಯರು ಸ್ವೀಕಾರ ಮಾಡಬೇಕು. ಭಕ್ತಿಯಿಂದ ಸ್ವೀಕಾರ ಮಾಡಿ ಕಿರಿಯರಿಗೆಲ್ಲ ಮಂತ್ರಾಕ್ಷತೆಯನ್ನು ಹಾಕಬೇಕು. ಮಂತ್ರಾಕ್ಷತೆಯ ಉದ್ದೇಶನೇ ಇಷ್ಟೇ, ಭಗವಂತನ ಪ್ರೇರಣೆಯಿಂದ ಹಿರಿಯರು, ಸಂತರು, ಪುರೋಹಿತರು, ತಂತ್ರಿಗಳು ಮಂತ್ರ ಪಠಣ ಮಾಡಿ ವೇದ ಮಂತ್ರಗಳಿಂದ ಅದಕ್ಕೆ ಶಕ್ತಿ ತುಂಬಿ ನಮಗೆ ಕಲಿಸಿಕೊಟ್ಟಿದ್ದಾರೆ. ಅದು ಕೇವಲ ಕೆಂಪು ಬಣ್ಣದ ಅಕ್ಕಿಯ ಕಾಳಲ್ಲ, ಅತ್ಯಂತ ಪವಿತ್ರವಾದಂಥ ಒಂದು ಮಂತ್ರಾಕ್ಷತೆ. ಅದನ್ನು ಸ್ವೀಕಾರ ಮಾಡಿ ದೇವರ ಮುಂದೆ ಇಟ್ಟು ನಾವು ಕೃತಾರ್ಥರಾಗುವ. ಅಮೆರಿಕದಂಚಿನ ದುಂಬರಿನ ದೇಶುಲಡು ಸಂತೋಷದ ಕೊರತೆ ಉಂಡು. ಭಾರತಡು ಜನ ಸಂತೋಷಡು ಉಲ್ಲೇರ್ಪಂಡ ಅಕ್ಲಿನ ಪಿರವು ಭಗವದ್ಗೀತದ ಸಾರ ಸತ್ವ ಉಂಡು ಎಂದು ಒಡಿಪು ಪರ್ಯಾಯ ಪೀಠ ಹಿರಿಯರೊಪ್ಪನ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಪಂತೇರು ಕುಡ್ಲಾಡ್ ನಡತನ ಪೌರಸಮ್ಮನಡು ಆರ ಆಶೀರ್ವಚನ ಕೊರಿಯರು. ಉಡಿಪು ಶ್ರೀಕೃಷ್ಣ ಮಠದ ಪರ್ಯಾಯ ಪೀಠ ಏರುನ ಶ್ರೀ ಪುತ್ತಿಗೆ ಮಠಾಧೀಶರು ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿರಿಗೆ ಕುಡ್ಲದ ಶರವು ಬಾಲಂಬಟ್ ಸಭಾಂಗಣಡು ಐತರ ಕುಡ್ಲದ ಪೌರಸಮ್ಮನದ ಲೇಸಾಟಣೆ ಮಲ್ತಿತ್ತೇರು. ಕಾರ್ಯಕ್ರಮದ ದುಂಬತ್ತ ಸ್ವಾಮೀಜಿರನ್ನು ಶರವು ಕ್ಷೇತ್ರದ ಮೆರವಣಿಗೆಡು ಬಾಳಂಬಟ್ ಹಾಲ್ಗೆ ಲೆತ್ತೊಂದು ಬತ್ತಿರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಭಜನಾ ಕೂಟದ ಕ್ಲೆಡ್ದು ನಲಿಕೆ ಭಜನೆ ಜೋಕ್ಲಿನ ಭಜನಾ ನಲಿಗೆ ಮೆರವಣಿಗೆ ಇತ್ತಂಡು. ಪೌರಸಮ್ಮನ ಸಮಿತಿದ ಪ್ರದೀಪ್ ಕುಮಾರ್ ಕಲ್ಕೂರ ಮಾತೆರನ್ನ ಎದುಕೊಂಡಿರು. ಶಾರದಾ ಬರವು ಸಂಸ್ಥೆನ ಗುರುಕಾರ್ಯರು ಡಾಕ್ಟರ್ ಎಂ ಬಿ ಪುರಾಣಿಕ್ ಸುರುತ ಪಾತೆರ ಪಂಡಿರು. ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ, ಕಿರಿಯ ಸ್ವಾಮೀಜಿ ಶ್ರೀ ಸುಶೀಂದ್ರ ತೀರ್ಥ ಬೊಕ್ಕ ಭಿನ್ನ ರೀತಿಯ ಕಾರ್ಯಕ್ರಮ ಉದಿಪನಾಂಡು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷಿಣ ಪ್ರಾಂತ್ಯ ಜತೆ ಕಾರ್ಯವಾಹ PS ಪ್ರಕಾಶ್ ಮೆಚ್ಚುಗಿದ ಭಾಷಣ ಮಲ್ತದೆ. ಪುತ್ತಿಗೆ ಸ್ವಾಮೀಜಿಲು ನಡತೊಂದು ಪುನಃ ವಿಶ್ವಕೋಶ ಲೋಕದೊರ್ಮೆಡು ಭಾರತದ ಶಕ್ತಿ ಸನಾತನ ಸಂಸ್ಕೃತಿನ ಪ್ರಸಾರ ಮಲ್ಪನ ಮಲ್ಲ ಕಾರ್ಯನು ಆರ ಮಲ್ತೊಂದುಲ್ಲೇರೆಂದು ಪಂಡಿರು. ಶ್ರೀ ಸುಗುಣೇಂದ್ರ ತೀರ್ಥ ಬೊಕ್ಕ ಶ್ರೀ ಸುಶೀಂದ್ರ ತೀರ್ಥ ಸ್ವಾಮೀಜಿಲೆಗೆ ಪೌರಸಮ್ಮನದ ಮರ್ಯಾದೆ ಮಲ್ತಿರು. ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊರ್ದು ಅಮೆರಿಕದಂಚಿನ ದೇಶಲು ಅಭಿವೃದ್ಧಿ ದುಂಬು ಪೋಂಡಲ ಅವಳು ಜನಕ್ಲೆಗೆ ಸಂತೋಷದ ಕೊರತೆ ಉಂಡು. ಭಾರತಡು ಜನ ಸಂತೋಷಡು ಉಲ್ಲೇರ್ಪಂಡ ಅಕ್ಲಿನ ಪಿರವಡು ಭಗವದ್ಗೀತೆದ ಸಾರ ಸತ್ವ ಉಂಡು. ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ ಇಂಜ ಪಾಕ ದೇಶುಲೆಗೆ ಪೋತೆ ಅಂಡ ಮುಲ್ಪ ತಿಕ್ಕುನ ಪ್ರೀತಿ ಬೇತೆ ಒಲ್ಪಲ ತಿಕ್ಕ ಅಂದು ಪಂಡಿರು. ಶ್ರೀ ಸುಶೀಂದ್ರ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊರ್ದು ಪ್ರತಿಯೊರಿಲ ಧರ್ಮದ ಪಾಲನೆ ಮಲ್ಪಡು ಅಪಗ ಧರ್ಮ ರಕ್ಷಣೆ ಮಲ್ಪೋಲಿ. ಪ್ರತಿಯೊಂದು ಆಚರಣೆಲ ಅರ್ಥದಿಂಜಿದು ಆಚರಣೆ ಮಲ್ಪನಂಚಾವಡು ಎಂದು ಆರ್ಪಂಡಿರು. ಮೇಯರ್ ಸುಧೀರ್ ಶೆಟ್ಟಿ, ಶಾಸಕರು ವೇದವ್ಯಾಸ್ ಕಾಮತ್, ಬೊಕ್ಕ ಡಾಕ್ಟರ್ ಭರತ್ ಶೆಟ್ಟಿ, ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಗುರುಕಾರ್ಯರು ಡಾಕ್ಟರ್ MP ಶ್ರೀನಾಥ್,
ಒತ್ತು ಮೇಯರ್ ಸುನೀತಾ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಗುರು ಕಾರ್ಯದರ್ಶಿ ಎಚ್.ಕೆ. ಪುರುಷೋತ್ತಮ, ಶರವು ರಾಘವೇಂದ್ರ ಶಾಸ್ತ್ರಿ, ಸತೀಶ್ ಪ್ರಭು, ಪ್ರೇಮಾನಂದ ಶೆಟ್ಟಿ, ಶಶಿಧರ ಹೆಗ್ಡೆ, ಡಾ ಅನಂತಕೃಷ್ಣ ಭಟ್, ಭುವನಾಭಿರಾಮ ಉಡುಪ, ಡಾ ಮಾಧವ, ಗಿರಿಧರ ಭಟ್, ಎಂಎಸ್ ಗುರುರಾಜ ಭಟ್, ಭಾಸ್ಕರ್ ಚಂದ್ರ ಶೆಟ್ಟಿ, ಉಮೇಶ್ ಕರ್ಕೆರ ಇಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಈ ಪೊರ್ತುಡಿತ್ತೇರು. ಸುಧಾಕರ್ ರಾವ್ ಪೇಜ್ ಅವರ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ಅದಾದ ಕೂಡಲೇ ಇನ್ನು 30 ನಿಮಿಷಗಳೊಳಗೆ ಎಲ್ಲ ಕಾರ್ಯಕ್ರಮದ ಜನತೆಯ ಪರವಾಗಿ ದೇವರ ಸೇವೆಗಾಗಿ ನಾವು ಬಂದಿದ್ದೇವೆ, ನಮ್ಮದೇನೂ ಇಲ್ಲ, ನಾವು ಒಂದು ದಿವಸ ಎದ್ದುಕೊಂಡು ಹೋಗುವವರು. ಈ ರೀತಿ ಚಿಂತನೆ ಮಾಡ್ತಾ ಬಂದರೆ ಆವಾಗ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿಗೆ ನೆಮ್ಮದಿ ಬರಲಿಕ್ಕೆ ಸಾಧ್ಯ ಇದೆ. ಎಲ್ಲ ಮನಸ್ಸಿಗೆ ಅಶಾಂತಿ ಬರೋದು ನಂದು 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 ಅಂತ ಹೇಳಿ ಹೊಡೆದಾಡಿಕೊಂಡು ಇವತ್ತು ಸಮಸ್ಯೆ ಉಂಟಾಗುತ್ತೆ. ಎಲ್ಲ ಮನೆಯಲ್ಲಿ ಸಮಸ್ಯೆ ಬರೋದೇನೆಂದರೆ, ಒಬ್ಬರಿಗೆ ಸಂಬಳ ಜಾಸ್ತಿ ಆಯಿತು ಹೇಳಿದರೆ ಜಗಳ ಜಾಸ್ತಿ ಆಯಿತು ಅಂತ ಲೆಕ್ಕ, ಒಬ್ಬರಿಗೆ ಇನ್ಕಮ್ ಜಾಸ್ತಿ ಆಯಿತು ಹೇಳಿದರೆ ನಾನೇನು ಕಡಿಮೆ, ನನಗೇನು ಇದು, ಈ ರೀತಿ ಪ್ರಾರಂಭ ಆಗ್ತದೆ. ಆಮೇಲೆ ಕೊನೆಗೆ ಅದು ಜಗಳವೋ ಡೈವರ್ಸೋ ಇದರಲ್ಲೆಲ್ಲ ಪರ್ಯವಸಾನ. ಕೃಷ್ಣ ಹೇಳ್ತಾನೆ, ಮೊದಲು ನೀವು ನನ್ನ ದಾಸ ಅಂತ ತಿಳ್ಕೊಂಡು, ನಾನು ದೇವರ ದಾಸ, ನಂದೇನು ಇಲ್ಲ, ಎಲ್ಲ ದೇವರದ್ದು ಅಂತ ಹೇಳಿ ತಿಳ್ಕೊಳ್ಳು. ಆವಾಗ ನಿನಗೆ ಯಾವಾಗಲೂ ನೆಮ್ಮದಿ. ನಂದು ಅಂತ ತಿಳ್ಕೊಂಡ್ರೇನೆ ಎಲ್ಲ ಸಮಸ್ಯೆ, ನಾನೇ ಶ್ರೇಷ್ಠ ಅಂತ. ಶಾಸ್ತ್ರಗಾರರ ನಿರ್ಣಯವನ್ನು ಕೊಡ್ತಾ ಇಡೀ ಶಾಸ್ತ್ರದ ಸಾರ ಎಲ್ಲಿ ಉಂಟು ಅಂತ ಹೇಳಿದರೆ ಭಗವದ್ಗೀತೆಯಲ್ಲಿ ಉಂಟು. ಭಗವದ್ಗೀತೆಯನ್ನು ನಾವು ತಿಳಿದರೆ ಎಲ್ಲ ಶಾಸ್ತ್ರವನ್ನು ತಿಳಿದಂತೆ ಅಂತ ಹೇಳಿ ಶಾಸ್ತ್ರಗಾರ ತಿಳಿಸಿಕೊಡ್ತಾರೆ. ಅದನ್ನೇ ಆಚಾರ್ಯರು ಆಗುವಾಗ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಸೃತ ಅಂತ ಹೇಳಿ ಗೀತೆಯ ಮಹತ್ವ ಏನು ಅಂತ ಹೇಳಿದರೆ, ಸಾಕ್ಷಾತ್ತಾಗಿ ಕೃಷ್ಣನೇ ಎಲ್ಲರನ್ನು ಉದ್ದೇಶವಾಗಿ, ಮನುಷ್ಯರನ್ನು ಉದ್ದೇಶವಾಗಿಟ್ಟುಕೊಂಡು ಅರ್ಜುನನನ್ನು ನಿಮಿತ್ತವಾಗಿ ಮಾಡಿಕೊಂಡು ಎಲ್ಲರಿಗೂ ಕೂಡ ಉಪದೇಶ ಮಾಡಿದ್ರಿಂದ ಅಂತಹ ಒಂದು ಉಪದೇಶವನ್ನು ನಾವು ಚಾಚೂ ತಪ್ಪದೆ ಪರಿಪಾಲಿಸಿದರೆ ಭಗವಂತನ ಪರಿಪೂರ್ಣವಾದಂಥ ಅನುಗ್ರಹ ನಮ್ಮೆಲ್ಲರಿಗೂ ದೊರಕುತ್ತದೆ. ಬಂಟ್ವಾಳ ತಾಲೂಕು ಬಡಗಬುಳ್ಳೂರದ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಕೈತಲು ಜನವರಿ 13 ರಾತ್ರಿ ಬೊಳ್ಪುದ ಮುಕ್ತ ವಿಭಾಗ ಮ್ಯಾಟ್ ಕಬಡ್ಡಿ ಪಂತ ನಡಪಿರ ಉಂಡೋದು ಪಂತದ ಸಾರಥ್ಯ ವಹಿಸಿದ ಶಶಿಕಿರಣ್ ಪೂಜಾರಿ ಸುದ್ದಿಕೂಟೋಡು ತಿರಿಪಾದಿರು. ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಬೊಕ್ಕ ಶಶಿಕಿರಣ್ ಪೂಜಾರಿ ಬೊಳ್ಳೂರು ಸಾರಥ್ಯೋಡು ಜನವರಿ 13 ರಾತ್ರಿ 12 ಬಂಟ್ವಾಳ ಬಡಗಬೊಳ್ಳೂರು ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಕೈತಲು ರಾತ್ರಿ ಬುಳ್ಪುದ ಮುಕ್ತ ವಿಭಾಗದ ಮ್ಯಾಟ್ ಕಬಡ್ಡಿ ಪಂತ ನಡಪೆರ ಉಂಡು. ಪಂತದ ಸಾರಥ್ಯ ವಹಿಸಿದ ಶಶಿಕಿರಣ್ ಪೂಜಾರಿ ಸೋಮವಾರ ಕುಡ್ಲದ ಪತ್ರಿಕಾ ಭವನೋಡು ಈ ಬಗೆಟ್ ಸುದ್ದಿಕೂಟೋಡು ಮಾಹಿತಿ ಕುರಿಯಿರು. ಪಂತದ ದಿನ ಜನವರಿ 13 ಶನಿವಾರ ಬೈಯಗ್ ಶಾರದಾ ಆರ್ಟ್ಸ್ ಕಲಾವಿದರು ಮಂಜೇಶ್ವರ ಮುಕ್ಲೆಡ್ದು ತೆಲಿಕೆ ಪನ್ಪುನ ತೆಲಿಪೌನ ತುಳು ಕಾರ್ಯಕ್ರಮ ನಡಪೆರೆ ಉಂಡು ಎಂದು ಶಶಿಕಿರಣ್ ಪೂಜಾರಿ ತೆರಿಪಾಯರು. ವಸಂತ ಎಂ ಬೊಳ್ಳೂರು ಸುದ್ದಿಕೂಟೋಡು ಇತ್ತೇರು. ಸಂಜೆ 5ರಿಂದ ಶಾರದಾ ಕಲಾ ಆರ್ಟ್ಸ್ ರಿಜಿಸ್ಟರ್ಡ್ ಮಂಜೇಶ್ವರರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ರಾತ್ರಿ 10 ಗಂಟೆಗೆ ಕಬಡ್ಡಿ ಪಂದ್ಯಾಟ ಪ್ರಾರಂಭ ಆಗ್ತದೆ. ಅದಕ್ಕಿಂತ ಮುಂಚೆ ಉದ್ಘಾಟನಾ ಸಮಾರಂಭ ಇದೆ. ಈ ಉದ್ಘಾಟನಾ ಸಮಾರಂಭದಲ್ಲಿ ವಿಜಯ್ ಗುರೂಜಿಯವರು ದಿವ್ಯ ಸಾನ್ನಿಧ್ಯದಲ್ಲಿ ಇವರು ಉಪಸ್ಥಿತಿಯಲ್ಲಿ ಉದ್ಘಾಟನಾ ಸಮಾರಂಭ ನಡೆಯುತ್ತಿದೆ. ಅದೇ ರೀತಿ ಸಾಗರದ ಶಾಸಕರಾಗಿರುವಂಥ ಗೋಪಾಲ್ ಕೃಷ್ಣ ಬೇಲೂರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮಾಜಿ ಸಚಿವ ರಮನಾಥ್ ರೈ ಅವರು, ಸತ್ಯಜಿತ್, ರಕ್ಷಿತ್ ಶಿವರಾಮ್, ಮಿಥುನ್ ರೈ ಮತ್ತು ಬೇರೆ ಬೇರೆ ಗಣ್ಯರು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಇಲಾಖೆಯಿಂದ ಪೊಲೀಸ್ ಇಲಾಖೆಯ ಪ್ರಸನ್ನ ಕುಮಾರ್ ಉಪನಿರೀಕ್ಷಕರು ಪಡುಬಿದ್ರಿಯವರು, ಬಜ್ಪೇಟ SI ಗುರುವಪ್ಪ ಅವರು ಮತ್ತು ಬಂಟ್ವಾಳ ಗ್ರಾಮಾಂತರ ಠಾಣೆಯ ಹರೀಶ್ ಶ್ಯಾಮಾರ್ ಅವರು. ಅದೇ ರೀತಿ ಮರುದಿವಸ ಬಹುಮಾನ ವಿತರಣಾ ಸಮಾರಂಭ ಇದೆ. ಈ ಸಮಾರಂಭದಲ್ಲಿ ಸ್ಥಳೀಯ ಶಾಸಕ ರಾಜೇಶ್ ನಾಯಕ್ ಅವರು, ಮಾಜಿ ಸಚಿವರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರು, ಕೋಟ ಶ್ರೀನಿವಾಸ್ ಪೂಜಾರಿ ಅವರು, ಉಮಾನಾಥ್ ಕೋಟ್ಯಾನ್ ಅವರು, ಹಾಗೆ ಬೇರೆ ಬೇರೆ ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇದು 3ನೇ ವರ್ಷದ ಕಾರ್ಯಕ್ರಮ, ಪ್ರತಿ ವರ್ಷ ನಡೆದಿದೆ. ಈ ವರ್ಷ 3ನೇ ವರ್ಷದಲ್ಲಿ ಕಾರ್ಲದ ಮಿಯರ್ಡ್ ನಡತ್ನ ಲವಕುಶ ಜೋಡು ಕರೆಕಂಬಲೋಡು ಒಟ್ಟು 230 ಜೋಡು ಎರುಕುಲು ಪಾಲ್ಲೆಸುಂದ ಕನಪ್ಪಲೈಡು ಬಾರ್ಕೂರು ಶಾಂತರಾಮ ಶೆಟ್ಟಿಯರ್ನ ಅಡ್ಡಪಲೈಡು ಬೋಳಾರ ತ್ರಿಶಾಲ್ ಕೆ ಪೂಜಾರಿಯರ್ನ ಎರುಕುಲು ಇನಾಮ್ ಗೆಂದದ. ಕಾರ್ಲದ ಮಿಯಾರ್ ಕಂಬುಲ ಸಮಿತಿ ಬೊಕ್ಕ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಕುಡ್ಲದ ಒಟ್ಟು ಸಿರಿಗಿಡು ಶನಿವಾರ ಶುರುವಾಯಿನ 20ನೇ ವರ್ಷದ ಲವಕುಶ ಜೋಡು ಕರೆಕಂಬುಲ ಐತಾರ ಕೇರಿಯಾಂಡು
ಕನಪ್ಪಲೈಡು 7 ಜೋಡು ಎರುಕುಲು ಅಡ್ಡಪಲೈಡು ಮೂಜಿ ಬಲ್ಲು ಮಲ್ಲಿಟ್ಟು 23 ನಾಯರು ಮಲ್ಲಿಟ್ಟು 34 ಬಲ್ಲು ಎಲ್ಲಿಟ್ಟು 31 ನಾಯರು ಎಲ್ಲಿಟ್ಟು 132 ಜೋಡು ಎರುಕುಲು ಸೇರಿದು ಒಟ್ಟು 230 ಜೋಡು ಎರುಕುಲು ಮಿಯಾರ್ ಕಂಬಾಲಡು ಪಾಲು ತುಂಡ ಕನಪ್ಪಲೈಡು ಆಜರ ಕೊಲುಕು ನೀರ್ರಟ್ಟಾದು ಬಾರ್ಕೂರು ಶಾಂತರಾಮ ಶೆಟ್ಟಿಯರ್ನ ಎರುಕುಲು ಇನಾಮುಗಿಂದ್ಯ ಬೈಂದೂರು ಭಾಸ್ಕರ ದೇವಾಡಿಗಿರು ಪಲೈ ಮುಟ್ಟುದಿತ್ತೇರು ಅಡ್ಡಪಲೈಡು ಬೋಳಾರ ತ್ರಿಶಾಲ್ ಕೆ ಪೂಜಾರಿಯರ್ನ ಎರುಕುಲು ಬೊಕ್ಕ ನಾರಾವಿ ರಕ್ಷಿತ್ ಯುವರಾಜ್ ಜೈನರ್ನ ಎರುಕುಲು ಒಂಜಿ ಬೊಕ್ಕ ರಡ್ಡನೆ ಇನಾಮುಗು ಸಂಧ್ಯ ಬಲ್ಲು ಮಲ್ಲೆಟ್ ನಂದಳಿಕೆ ಶ್ರೀಕಾಂತ್ ಭಟ್ಟೆರ್ನ ಎ ಎರುಕುಲು ಬೊಕ್ಕ 20 ಭಾಸ್ಕರ ಎಸ್ ಕೋಟ್ಯಂಡ್ರೆರ್ನ ಎರುಕುಲು ಒಂಜಿ ಬೊಕ್ಕ ರಡ್ಡನೆ ಇನಾಮುಗೆಂದ್ಯ ಬಲ್ಲಿ ಇಲ್ಲಿಟ್ಟು ಕಾರ್ಲ ನೆಕ್ಲಾಜಿ ಗುತ್ತು ವಿ ಸುನೀಲ್ ಕುಮಾರ್ರೆನ ಎರುಕುಲು ಬೊಕ್ಕ ಬೊಳುವಾಯಿ ಪೇರೋಡಿ ಪುತ್ತಿಗೆ ಗುತ್ತು ಕೌಶಿಕ್ ದಿನಕರ ಶೆಟ್ಟಿಯರ್ನ ಎರುಕುಲು ಒಂಜಿ ಬೊಕ್ಕ ರಡ್ಡನೆ ಇನಾಮುಗು ಸಂಧ್ಯ ನಾಯಿರ್ ಮಲ್ಲಿಟ್ಟು ಬೋಳದ ಗುತ್ತು ಸತೀಶ್ ಶೆಟ್ಟಿಯರ್ನ ಬಿ ಎರುಕುಲು ಬೊಕ್ಕ ಪುಸ್ಮಾರ್ ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟಿಯರ್ನ ಎ ಎರುಕುಲು ಒಂಜಿ ಬೊಕ್ಕ ರಡ್ಡನೆ ಇನಾಮುಗೆಂದ್ಯ ನಾಯಿರ್ ಎಲ್ಲಿಟ್ಟು ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿಯರ್ನ ಎರುಕುಲು ಬೊಕ್ಕ ಜೈತೋಡು ನಾಡು ಕಕ್ಕೆಪದವು ಪುಣ್ಕಿದಡಿ ಸನತ್ ಭಂಡಾರಿಯರ್ನ ಎರುಕುಲು ಒಂಜಿ ಬೊಕ್ಕ ರಡ್ಡನೆ ಸ್ಥಾನ ಪಡೆಯ ಮುಗಿತಲ ಕಾರ್ಯಕ್ರಮಟು ಬಿನ್ನಿರ್ ಬೊಕ್ಕ ಮಿಯರ್ ಕಂಬುಲ ಸಮಿತಿ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ದಕ್ಲು ಪಾಲ್ದೆ ತಂದು ಇನಾಮುಲೇನು ಪಟ್ಟಿಯರು ಸನತ್ ಭಂಡಾರಿಗೆ ನಾಯರ್ದ ಎಲೆ ವಿಭಾಗದ ಫೈನಲ್ ಸ್ಪರ್ಧೆ ನಿಲಿಟ್ಟು ಕರ್ನಾಟಕ ಗೋಡಂಬಿ ಉತ್ಪಾದಕರ ಸಂಘ ಬೊಕ್ಕ ದಕ್ಷಿಣ ಕನ್ನಡ ಅತಿ ಸಣ್ಣ ಕೈಗಾರಿಕಾ ಸಂಘದ ಜತೆ ಸೇರಿಯಡೆ ಬೇತೆ ಬೇತೆ ಕೈಗಾರಿಕಾ ಯಂತ್ರ ಸಾಧನೆಲಿನ ಪ್ರದರ್ಶನ ಕ್ಯಾಶ್ಯೂ ಎಕ್ಸ್ಪೋ 2024 ಜನವರಿ 10, 11, 16 ಕುಡ್ಲದ ಉರುವ ಇಂಗ್ರೇಜ್ ಮೈದಾನಡು ಆಟಣೆ ಮಲ್ತಿದ್ದೇರು ದಕ್ಷಿಣ ಕನ್ನಡ ಭಾರಿ ಇಲ್ಲಿಯ ಕೈಗಾರಿಕಾ ಸಂಘದ ಗುರ್ಕಾರ್ಯರು ಶಶಿಕುಮಾರ್ ಎಂಬಿ ಕುಡ್ಲಾಡು ಸೋಮವಾರ ಸುದ್ದಿ ಕುಟುಡು ಪಾತಿರ್ದು ಟೆಂಡರ್ ಟು ಡಿ ಗ್ರೂಪ್ಸ್ ದ ನಿಲೆಟ್ ಕರ್ನಾಟಕ ಕೊರಂಟ್ ಉತ್ಪತ್ತಿದಗಳಿನ ಸಂಘ ಬೊಕ್ಕ ದಕ್ಷಿಣ ಕನ್ನಡ ಭಾರಿ ಇಲ್ಲಿಯ ಕೈಗಾರಿಕಾ ಸಂಘದ ಜತೆ ಸೇರಿಗೆಡೆ ತಾರವಾರಿ ಕೈಗಾರಿಕೆ ಯಂತ್ರ ಸಾಧನೆಯ ಪ್ರದರ್ಶನ ಕ್ಯಾಶ್ಯೂ ಎಕ್ಸ್ಪೋ 2024 ಜನವರಿ 10 16 ಮುಟ್ಟ ಕುಡ್ಲ ಉರುವದ ಇಂಗ್ರೇಜ್ ಮೈದಾನಡು ಅಟ್ಟಣೆ ಮಲ್ತದ ಅಂತ ಪಂಡೇರು ಕೈಗಾರಿಕೆಗಳಿಗೆ ಸಂಬಂಧಪಟ್ಟದ ಹೊಸ ತಂತ್ರಜ್ಞಾನದ ಯಂತ್ರ ಸಾಧನಗಳು ಬೈದಂಡು ಅಂಚಿನಿ ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರಗಳು ಕೈಗಾರಿಕಾ ಶುರು ಮಲ್ಪನಕ್ಲೆಗೆ ಸಬ್ಸಿಡಿನ ಕೊರೊಂದುಂಡು ಈ ಪ್ರದರ್ಶನೋಡು 40 ಹೆಚ್ಚು ಕಂಪನಿಲು ಪಾಲ್ದೊಂದು ತನ್ಕುಲಿನ ಹೊಸ ತಾಂತ್ರಿಕತೆ ಯಂತ್ರೊಳಿನ ಪ್ರದರ್ಶನ ಮಲ್ಪುವ ಸರ್ಕಾರದ ಕೈಗಾರಿಕಾ ನೀತಿ ಬೊಕ್ಕ ಯೋಜನೆಲಿನ ಬಗೆಟ್ ಮಾಹಿತಿ ಕುರುಪುಣಂದು ಶಶಿಕುಮಾರ್ ತೆರಿಪಾಯರು ಟೆಂಡರ್ ಟುಡೇ ಗ್ರೂಪ್ಸ್ ದ ಶ್ರೀಹರಿ ಅಂಡ್ ಗೌರಿಪುರ ದಿನೇಶ್ ಹಂತವಾನೆ ಸುದ್ದಿ ಕುಟುಡಿತ್ತೆ ನಾವು ಕಿರು ಕೈಗಾರಿಕಾ ಸಂಘದಿಂದ ಇಂಥ ಟ್ರೇಡ್ ಎಕ್ಸಿಬಿಷನ್ಸ್ಗೆ ನಮ್ಮ ಸಂಪೂರ್ಣ ಸಹಕಾರ ಘೋಷಣೆ ಮಾಡಿದ್ದೇವೆ ಹಾಗೂ ಇವರು ಇನ್ನು ಮುಂದೆ ಮಂಗಳೂರಲ್ಲಿ ಅನೇಕ ವಿಷಯಗಳಲ್ಲಿ ಈ ಥರ ಎಕ್ಸಿಬಿಷನ್ಸನ್ನು ಮಾಡಬೇಕು. ಈ ಎಕ್ಸಿಬಿಷನ್ಸ್ ಮಾಡೋದರಿಂದ ಅನೇಕ ಕಿರು ಕೈಗಾರಿಕೆಗಳು ಇಲ್ಲಿ ಹೊಸ ಕೈಗಾರಿಕೆಗಳು ಬರ್ತದೆ. ಹಾಗೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಸಮಗ್ರ ಅಭಿವೃದ್ಧಿಯಲ್ಲಿ ಇಂಥ ಎಕ್ಸಿಬಿಷನ್ಸು ತುಂಬ ಸಹಕಾರಿಯಾಗ್ತದೆ. ಇದಕ್ಕೆ ಈ ಎಕ್ಸಿಬಿಷನ್ಸ್ ಈ ವಿಷಯವನ್ನು ಪತ್ರಿಕೆಯಲ್ಲಿ ನೀವೆಲ್ಲ ವಿಶೇಷ ಇದಕ್ಕೆ ಪ್ರಚಾರ ಕೊಟ್ಟು ಹೊಸ ಉದ್ಯಮಿಗಳು ಬಂದು ನೋಡಿ ಮೆಷಿನರಿ ಲೈವ್ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳೋದನ್ನು ನೋಡಿ ಅನುಭವಿಸಿ ಅದರ ಒಂದು ಲೈವ್ ಡೆಮೋ ನೋಡಿ ಹೊಸ ಒಂದು ಕೈಗಾರಿಕೆ ಪ್ರಾರಂಭ ಮಾಡಲಿಕ್ಕೆ ಇದು ತುಂಬ ಅನುಕೂಲ ಆಗ್ತದೆ. ಹಾಗಾಗಿ ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು, ಇದಕ್ಕೆ ಸ್ವಲ್ಪ ಪ್ರಚಾರ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಕುಡ್ಲ ತಾಲೂಕು ಉಲೈಬೊಟ್ಟು ಗ್ರಾಮದ ಪೆರ್ಮಂಕಿ ಶ್ರೀ ಅಯ್ಯಪ್ಪ ಭಕ್ತವೃಂದದ 27ನೇ ವರ್ಷದ ಮಾಪೂಜೆ 2 ದಿನ ನಡಪಾಯರು. ಶನಿವಾರ ರಾತ್ರಿ ಪಾವಂಜೆ ಆಟದ ಮೇಲೆಡ್ದು ರಾಮ ರಾಮ ಶ್ರೀರಾಮ ಸೇವೆ ಆಟ ಆಟಣೆಯಾದಿತ್ತು. ಶ್ರೀ ಅಯ್ಯಪ್ಪ ಭಕ್ತವೃಂದ ಪೆರ್ಮಂಕಿ ಉಲೈಬೊಟ್ಟು ಮಾರ್ಗ ಕುಡ್ಲ ತಾಲೂಕು ಉಂದಿತ 27ನೇ ವರ್ಷದ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಶನಿವಾರ ಬೊಕ್ಕ 2 ದಿನ ಆಟಣೆ ಮಲ್ತಿದ್ದರು.
ಪೆರ್ಮಂಕಿ ಶ್ರೀ ಸದಾಶಿವ ದೇವಸ್ಥಾನ ಕೈತಲ್ ನಡಪಾಯಿನ ಕಾರ್ಯಕ್ರಮ ಶನಿವಾರ ರಾತ್ರಿ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಪಾವಂಜೆ ಮುಕ್ಲಿನ ಆಟದ ಮೇಳುವುದು ಸೇವೆ ಆಟ ಅಟ್ಟಣ ಮಲ್ತಿದ್ದೇರು. ದೇವಸ್ಥಾನದ ಅಶ್ವತ್ಥ ಕಟ್ಟೆಡು ಬಯ್ಯಗ ಶ್ರೀ ಶನಿಕತೆ ಶ್ರೀ ಸದಾಶಿವ ದೇವರಿಗೆ ರಂಗ ಪೂಜೆ ರಾತ್ರಿ ಶ್ರೀ ಅಯ್ಯಪ್ಪ ಸ್ವಾಮಿನ ವಿಶೇಷ ಪಡಿ ಪೂಜೆ நடத்தಲು. ಶ್ರೀ ಪಾವಂಜಿ ಮೇಳದಕ್ಲು ರಾಮ ರಾಮ ಶ್ರೀರಾಮ ಆಟ ಗೊಬ್ಬುತ್ತೋಜಯರು. ಊರ್ದ ಸುತ್ತಮುತ್ತದ ಭಕ್ತರು ಆಟದ ಅಭಿಮಾನಿರು ಪೆರ್ಮಂಕಿ ಶ್ರೀ ಅಯ್ಯಪ್ಪ ಭಕ್ತ ವೃಂದದಕ್ಲು ಶ್ರೀ ಅಯ್ಯಪ್ಪ ಸ್ವಾಮಿನ 27ನೇ ವರ್ಷದ ಮಾಪೂಜಿಡು ಪಾಲ್ತಂದು ಆಟ ತುಯಿರು. ಎಂಬ 2 ಅಕ್ಷರದಲ್ಲೇ ಹರಿತೆ ಅಂದರೆ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಯಲ್ಲಿ ಮುಗಿಂಡು ಸೋಲ್ಮೇಲು.